ಕ್ಲೀನ್ ಹಿಂಗೆ ರೌಂಡ್ ಅದು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೃಷಿ ಸಂಸ್ಕೃತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವಾಗ ನೈಸರ್ಗಿಕ ಕೃಷಿಯಲ್ಲಿ ಒಂದು ಸಮಸ್ಯೆ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಏನು ಕಾಡ್ತಾ ಇರುತ್ತೆ ಅಂದರೆ, ನೈಸರ್ಗಿಕ ಕೃಷಿಯಲ್ಲಿ ಗಿಡ ಹಳದಿ ಆಗುವಂಥ ಸಮಸ್ಯೆ ಕಾಡ್ತಾ ಇರುತ್ತೆ. ಯಾಕೆಂದರೆ ನಾವು ನೈಸರ್ಗಿಕ ಕೃಷಿಯಲ್ಲಿ ಮುಚ್ಚಿಗೆ ಮಾಡಿ ನಾವು ಇದು ಮಾಡ್ತೀವಿ. ಮುಚ್ಚಿಗೆ ಮಾಡೋದಕ್ಕಿಂತ ಮೊದಲು ಕೆಲವೊಮ್ಮೆ ಹಸಿರಾಗುತ್ತೆ ಗಿಡ. ಆ ಹಸಿರಾದಾಗ ಗಿಡ ಹಸಿರಾಗುತ್ತೆ. ಮತ್ತು ನಾವು ಇದರಲ್ಲೂ ಅಷ್ಟೇ, ಯಾವುದೊಂದು ಹೊಸ ಬೇರೆ ಮೆಥಡಲ್ಲಿ ತೋಟ ಮಾಡಿದಾಗೂ ಗಿಡಕ್ಕೆ ಕೆಲವೊಮ್ಮೆ ಹೊಸ ಗಿಡ ನಟ್ಟು ಒಂದು 6 ತಿಂಗಳು 1 ವರ್ಷದಲ್ಲಿ ಹಸಿರಾಗುತ್ತೆ. ಯಾಕೆಂದರೆ ನ್ಯೂಟ್ರಿಷನ್ ಕೊರತೆ ಆಗಿರುತ್ತೆ. ಕೆಮಿಕಲ್ ಹಾಕೋದ್ರಲ್ಲಿ ಸ್ವಲ್ಪ ಕಾಣಿಸೋದಿಲ್ಲ ಅಂತಲ್ಲ, ನೀರು ಕಮ್ಮಿ ಆದಾಗೂ ಕೆಲವೊಮ್ಮೆ ಹಳದಿ ಆಗಿ ಕಾಣುತ್ತೆ. ಇದಕ್ಕೆ ನಾವು ಹಳದಿ ಆಗೋದಕ್ಕೆ ಮತ್ತು ನಮಗೆ ಸಾರಜನಕ ನಾವು ನೈಸರ್ಗಿಕ ಕೃಷಿಯಲ್ಲಿ ಮತ್ತು ಸಾವಯವ ಮಾಡುವಂಥವ್ರಿಗೆ ನೈಸರ್ಗಿಕ ಇದನ್ನು ನಾವು ಜೀವಾಮೃತ, ಗೋಕೃಪಾಮೃತ ಇದನ್ನೆಲ್ಲ ಹಾಕ್ತಾ ಇರುವಂಥವ್ರು ನಮಗೆ ಸಡನ್ನಾಗಿ ಗಿಡ ಇದಾಗುತ್ತೆ. ಆವಾಗ ನಾವು ಏನಂದರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ನಾವು ಇದು ಮಾಡಬೇಕು. ನಮ್ಮ ಹಿರಿಯವರು ಏನು ಮಾಡ್ತಾಯಿದ್ರು ಆವಾಗ ಪ್ರತಿಯೊಬ್ಬರು ನಾವು ಇವತ್ತು ಬಳಕೆ ಮಾಡ್ತಾಯಿಲ್ಲ. ಯಾಕೆಂದರೆ ಅದರ ರೇಟು ಅದೇ ಥರ ಆಗಿದೆ, ಅದು ಬಳಕೆಯೂ ತುಂಬ ಕಮ್ಮಿ ಆಗಿದೆ. ಆದರೆ ಹಿಂದಿನ ಕಾಲದವ್ರು ಏನು ಮಾಡ್ತಿದ್ರು, ಬೇವಿನ ಹಿಂಡಿನ ಬಳಸ್ತಾಯಿದ್ರು. ಇವತ್ತು ಬೇವಿನ ಹಿಂಡಿಗೆ 35ರಿಂದ 30, 40 ರೇಟ್ ಇದೆ. ಆದರೆ ಅದನ್ನು ನಾವು ಬಳಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಎಷ್ಟೋ ಜನ ಬಳಸೋದೂ ಇಲ್ಲ. ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಬೇಡ, ಅದನ್ನು ನಾವು ಹೀಗೆ ನ್ಯಾಚುರಲ್ ಆಗಿ ಮಾಡ್ಬೋದು ಅಂತ ಹೇಳ್ತೀವಿ. ನೈಸರ್ಗಿಕವಾಗಿ ಸಾರಜನಕನ ಇದನ್ನೆಲ್ಲ ನಾವು ಕೊಡಲಿಕ್ಕೆ ಗೊಬ್ಬರದ ಗಿಡ ಅದು ಇದೆಲ್ಲ ಹಾಕ್ತಾಯಿರ್ತೀವಿ. ಆದ್ರೂ ಅದು ಕಮ್ಮಿ ಆಗುತ್ತೆ. ಕೆಲವೊಮ್ಮೆ ನೀವು ಯಾವುದೋ ಮಣ್ಣು ಭೂಮಿಯ ಫಲವತ್ತತೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಅದು ಸಮತಟ್ಟು ಜಾಗದಲ್ಲಿ ನಡೆಯುತ್ತೆ. ಆದರೆ ಈ ಗುಡ್ಡ ಪ್ರದೇಶದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಗಿಡ ಹಳದಿ ಆಗೇ ಆಗುತ್ತೆ. ಅಲ್ಲಿ ನಾವು ಮೇನ್ ಮಾಡಬೇಕಾಗಿದ್ದೇನು ಅಂದರೆ, ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸ್ವಲ್ಪ ಮಾಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಡಬೇಕು. ಇಲ್ಲಾಂದರೆ ನಾವು ಗೊಬ್ಬರ ಮಾಡೋದಿಲ್ಲ ಅಂತ ಹೇಳಿದ್ರೆ ಘನ ಜೀವಾಮೃತ ಮಾಡಿ ಅದನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಈ ಘನ ಜೀವಾಮೃತ ಸ್ವಲ್ಪ ಜಾಸ್ತಿ ಅಂದರೆ ಮಿನಿಮಮ್ ಒಂದು 5ರಿಂದ 10 kg ಒಂದು ಗಿಡಕ್ಕೆ ಕೊಡಬೇಕಾಗುತ್ತೆ. ನಾವು ಒಂದು ವರ್ಷಕ್ಕೆ 1-2 ಸರಿ ಆದರೂ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಹಟ್ಟಿ ಗೊಬ್ಬರ ಆದ್ರೂ ಮಿನಿಮಮ್ ಅಂದರೆ ನಾವು ಒಂದು 10ರಿಂದ 15 kg ಕೊಡಬೇಕಾಗುತ್ತೆ. ಒಂದು ಬುಟ್ಟಿ ಆಗುವಷ್ಟು ಹಾಕಲೇಬೇಕಾಗುತ್ತೆ ಸ್ಟಾರ್ಟಿಂಗ್. ಯಾವಾಗ ಅಂದರೆ ನಾವು ನೈಸರ್ಗಿಕ ಕೃಷಿನ ಭೂಮಿನ ಎಲ್ಲ ನಮ್ಮ ಭೂಮಿ ನಾವು 1 ವರ್ಷ 2 ವರ್ಷದಲ್ಲಿ ನೋಡಬೇಕು. ನೋಡಿಕೊಂಡು ಹೊಂದಾಣಿಕೆ ಆಗಿಲ್ಲ, ಅದು ಸರಿಯಾಗಿ ಆಗಿಲ್ಲ, ಮತ್ತು ನಮಗೆ ಏನಂದರೆ ಸಮಯಕ್ಕೆ ಮುಚ್ಚಿಗೆ ಮಾಡಲಿಕ್ಕೆ ಇವೆಲ್ಲ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಕೆಲವೊಮ್ಮೆ ನಾವು ಹಾಕಿರುವಂಥ ಬಾಳೆ ಕರೆಕ್ಟಾಗಿ ಬಂದಿರೋದಿಲ್ಲ. ಇವೆಲ್ಲ ನಮಗೆ ಒಂದು 1/4 ಎಕರೆ ಆ ಸಮಸ್ಯೆ ಆಗಿದೆ. ಆ ಸಮಸ್ಯೆ ಮುಚ್ಚಿಗೆ ಮತ್ತೆ ಮಾಡ್ತಾಯಿದ್ದೀವಿ. ಮುಚ್ಚಿಗೆ ಮಾಡೋಕ್ಕಿಂತ ಮೊದಲು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇವಾಗ ಗಿಡ ಸ್ವಲ್ಪ ಹಳದಿ ಆಗಿರೋದ್ರಿಂದ ಅದಕ್ಕೆ ಹಳದಿ ಆಗಿರೋ ಸಮಸ್ಯೆ ಬರಬಾರ್ದು. ಮತ್ತು ತೆಂಗಿಗೆ ರೋಗಗಳು ಬರುವಂಥ ಸಮಸ್ಯೆ ಇರ್ತವೆ. ಅಂದರೆ ತೆಂಗಿಗೆ ಯಾವ ರೀತಿ ಅಂದರೆ, ತೆಂಗಿಗೆ ಇದು ಉದುರಿ ಹೋಗುವಂಥದ್ದು, ಈ ಸಾವಯವ ಕೃಷಿ ಪದ್ಧತಿ ಉದುರುವುದು ಮತ್ತು ನುಸಿ ರೋಗ ಇವೆಲ್ಲ ಬರ್ತವೆ. ಅದಕ್ಕೂ ಅಷ್ಟೇ ಇದು ಪರಿಹಾರ ಆಗುತ್ತೆ. ಅದಕ್ಕೇನು ಅಂದರೆ, ನಾವು ಬೇವಿನ ಹಿಂಡಿನ ಡೈರೆಕ್ಟಾಗಿ ಹಾಕಬೇಕಂದ್ರೆ ಒಂದು 2 kg 3 kg ಹೇಳ್ತಾರೆ. 7 kg 3 kg ಅಂದಾಗ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾಸ್ಟ್ ಕಮ್ಮಿ ಮಾಡಿಕೊಂಡು ನಾವು ಹೇಗೆ ಬೇವಿನ ಹಿಂಡಿ ಹಾಕ್ಬೋದು ಅನ್ನೋದನ್ನು, ಬೇವಿನ ಹಿಂಡಿನ ನಾವು ಗೊಬ್ಬರ ಥರ, ಲಿಕ್ವಿಡ್ ಗೊಬ್ಬರ ಥರ ಹೇಗೆ ಮಾಡಿ ಹಾಕೋದು ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ಲಿಕ್ವಿಡ್ ಗೊಬ್ಬರ ಹೇಗೆ ಮಾಡೋದು ಅನ್ನೋದನ್ನು ನಾವು ಇವಾಗ ನೋಡುವ. ಆ ಲಿಕ್ವಿಡ್ ಗೊಬ್ಬರ ಮಾಡಿ ನಾವು ಹಾಕ್ತಾ ಬಂದರೆ ಖಂಡಿತ ನಿಮಗೆ ಆ ತೆಂಗಿಗೆ ಬರುವಂಥ ರೋಗನೂ ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನು ಮುಖ್ಯವಾಗಿ ಏನು ಕಮ್ಮಿ ಆಗುತ್ತೆ ಅಂದರೆ, ಅಡಿಕೆ ಗಿಡ ಹಳದಿ ಆಗುವಂಥದ್ದು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ,
ನಿಮಗೆ ಮುಖ್ಯವಾಗಿ ನಿಮಗೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಸಾವಯವ ಪದ್ಧತಿ ನನ್ನ ಅನಿಸಿಕೆ ಪ್ರಕಾರ ಯಾಕೆಂದರೆ ಪ್ರದೇಶವಾರು ಚೇಂಜ್ ಆಗ್ತಾ ಇರೋದ್ರಿಂದ ಕೆಲವೊಂದು ಪ್ರದೇಶದಲ್ಲಿ ನಾವು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅಂದರೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಬೇಕಾಗತ್ತೆ. ಯಾಕೆಂದರೆ ಗೊಬ್ಬರ ಇವಾಗ ಹಟ್ಟಿ ಗೊಬ್ಬರ ಹಾಕ್ತೀವಿ, ಹಟ್ಟಿ ಗೊಬ್ಬರ ಹಾಕಿ ಅದರಲ್ಲೂ ಮುಚ್ಚಿಗೆ ಮಾಡಬೇಕಾಗುತ್ತೆ ಬುಡದಲ್ಲಿ. ಯಾಕೆಂದರೆ ಒಂದು 3-4 ವರ್ಷ ನಾವು ಗೊಬ್ಬರ ಹಾಕಿ ಕೊಟ್ಟಾಗ ಆ ಗೊಬ್ಬರ ಹಾಕಿ ಕೊಟ್ಟಾಗ ಗಿಡ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಾಂದರೆ ನೈಸರ್ಗಿಕ ಕೃಷಿಯಲ್ಲಿ ಆಗೋದಿಲ್ಲ ಅಂತಲ್ಲ, ಆಗುತ್ತೆ, ತುಂಬ ನಿಧಾನವಾಗಿ ಗಿಡ ಡೆವಲಪ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು 4-5 ವರ್ಷ ಕೊಟ್ಟು ಆನಂತರ ಏನು ಗೊತ್ತಾ, ಹಂತ ಹಂತವಾಗಿ ನಾವು ನೈಸರ್ಗಿಕ ಕೃಷಿಗೆ ಟೋಟಲಾಗಿ ನೈಸರ್ಗಿಕ ಕೃಷಿಗೆ ಮಾಡ್ಕೊಳ್ಬೋದು. ಅದು ಪ್ರದೇಶವಾರು ನಿಮ್ಮ ಭೂಮಿ ಚೆನ್ನಾಗಿದೆ ಅಂದರೆ ನೀವು ಕೊಡುವ ಅವಶ್ಯಕತೆ ಇಲ್ಲ ನೈಸರ್ಗಿಕ ಕೃಷಿಯಲ್ಲಿ. ನಮ್ಮ ಕಡೆಯಲ್ಲಿ ಗುಡ್ಡ ಪ್ರದೇಶ ಆಗಿರೋದ್ರಿಂದ ನಾವು ಸ್ವಲ್ಪ ಮುಚ್ಚಿಗೆಯನ್ನು ಸಹ ಹಾಕಿದ್ರೆ ಮುಚ್ಚಿಗೆ ಎಲ್ಲ ಬೇಗ ನಮ್ಮ ಕರಗಿ ಹೋಗುತ್ತೆ. ಕೆಲವೊಮ್ಮೆ ಮುಚ್ಚಿಗೆ ನಮಗೆ ಸಿಕ್ಕುವುದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ನಮ್ಮ ಮೊದಲಿಂದನೂ ನಮ್ಮಲ್ಲಿ ಒಂದು ಪದ್ಧತಿ ಹೇಗಿದೆ, ಇದರಿಂದ ಏನು ಅಂದರೆ ಕಾಡಿನಿಂದ ಒಣದ ಎಲೆಗಳನ್ನು ತಂದು ಅದನ್ನು ಗೊಬ್ಬರ ಮಾಡಿ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ರು. ದನದ ಕಾಲಡಿ ಹಾಕಿ ಅದನ್ನು ಹಾಕ್ತಾಯಿದ್ರು. ಆ ಪದ್ಧತಿ ಆ್ಯಕ್ಚುಲಿ ನೈಸರ್ಗಿಕ ಪದ್ಧತಿಯೇ, ಸ್ವಲ್ಪ ಕೆಲಸ ಜಾಸ್ತಿ ಅನ್ನೋದು. ಆದರೆ ಆ ಪದ್ಧತಿಗಳನ್ನು ನಾವು ಸ್ವಲ್ಪ ದಿನ ಅಳವಡಿಸ್ಕೊಂಡು ಬಿಟ್ಟರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾನು ಇವಾಗ ಬೇವಿನ ಹಿಂಡಿನ ಯಾವ ರೀತಿ ಕಷಾಯನ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವಾಗ ಹೇಳ್ತೀನಿ. ಅದು ಸಿಂಪಲ್ಲಾಗಿ ಕಷಾಯ ಮಾಡಿಕೊಂಡು ಅದನ್ನು ಹಾಕ್ತಾ ಬಂದರೆ ನಮಗೆ ಸ್ವಲ್ಪ ಖರ್ಚು ಕಮ್ಮಿ ಮಾಡ್ಕೊಳ್ಬೋದು. ಮತ್ತು ಗಿಡನ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಗಿಡಕ್ಕೆ ರೋಗ ಬರದೇ ಇರೋ ಥರ ಹೆಲ್ಪ್ ಆಗುತ್ತೆ. ಅದು ಹೇಗೆ ಅನ್ನೋದು ತುಂಬ ಸಿಂಪಲ್ ಟೆಕ್ನಿಕ್ ತೋರಿಸ್ತೀನಿ, ನೋಡೋಣ ಬನ್ನಿ. ಒರಿಜಿನಲ್ ಬೇವಿನ ಹಿಂಡಿ ತರಬೇಕಾಗುತ್ತೆ. ಈ ಥರ ಇದು ನಮಗೆ 34-35 ರೂಪಾಯಿ ಬೀಳುತ್ತೆ. ಕೆಲವು ಕಡೆ ಹೋಲ್ಸೇಲಾಗಿ ತಗೊಂಡ್ರೆ ನಿಮಗೆ ಕಮ್ಮಿಯಲ್ಲೂ ಸಿಕ್ಬೋದು. ಇದು ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಜಾಸ್ತಿ ಬೇವು ಬೆಳೆಯುವಲ್ಲಿ ಸ್ವಲ್ಪ ಕಮ್ಮಿಯಲ್ಲಿ ಸಿಕ್ಕುತ್ತೆ. ನೀವು ಹೋಲ್ಸೇಲಾಗಿ ಇದನ್ನು ಮಾಡ್ಕೊಳ್ಬೋದು. ಈ ಬೇವಿನ ಹಿಂಡಿನ ಏನು ಮಾಡಬೇಕಂದ್ರೆ ಒಂದು ಡ್ರಮ್ಮಿಗೆ 10 kg ಹಾಕಬೇಕಾಗುತ್ತೆ. ಮತ್ತು 10 kg ಆಗೋಷ್ಟು ಬೇವಿನ ಹಿಂಡಿ ಹಾಕಬೇಕಾಗುತ್ತೆ. 10 kg ಬೇವಿನ ಹಿಂಡಿ ಹಾಕಿ ಮತ್ತು ಬೇರೆ ಏನು ಹಾಕುವ ಅವಶ್ಯಕತೆ ಇಲ್ಲ. ಮಾಡಬೇಕಾಗುತ್ತೆ ನೀರು ಫಿಲ್ ಮಾಡೋಕ್ಕೆ. ಇದನ್ನು ಫುಲ್ ನೀರು ಫಿಲ್ ಮಾಡಬೇಕಾಗತ್ತೆ. ನೀರನ್ನು ಫಿಲ್ ಮಾಡಿ ಇದು ಫುಲ್ ನೀರು ಫಿಲ್ ಆದಮೇಲೆ ಒಂದು 2-3 ದಿನ ಇದನ್ನು ತಿರ್ಸ್ತಾ ಇರಬೇಕು. ಆವಾಗ ಅದು ಒಂದು ಒಳ್ಳೆ ಪರಿಮಳ ಬರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಅದೆಲ್ಲ ಬೇವಿನ ಹಿಂಡಿ ಎಲ್ಲ ಕರಗುತ್ತೆ, ಅದರ ಅಂಶ ಎಲ್ಲ ಸಗಣಿ ಜೊತೆ ಕರಗುತ್ತೆ. ಅದು ಕರಗಿದ ನಂತರ, ಆ ಸಗಣಿನ ಕರಗಿದ ನಂತರ ಅದನ್ನು ಏನು ಮಾಡಬೇಕು, ನಾವು ಒಂದೊಂದು ಅಡಿಕೆ ಗಿಡಕ್ಕೆ ಒಂದೊಂದು ಅಡಿಕೆ ಗಿಡಕ್ಕೆ 1-1.5-2 ಲೀಟ್ರ್ ಲೆಕ್ಕ ಹಾಕಬೇಕು. ತೆಂಗಿನ ಗಿಡಕ್ಕೆ 2 ಲೀಟ್ರು ಹಾಕೋ ಥರ ಮಾಡಬೇಕು. 2 ಅಥವಾ 3 ಲೀಟ್ರು ಹಾಕ್ಬೋದು ನೀವು ತೆಂಗಿನ ಮರಕ್ಕೆ. 2-5 ಲೀಟ್ರ್ ಲೆಕ್ಕ ಹಾಕ್ತಾ ಬಂದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅದು ಆ 2 ಲೀಟ್ರನ್ನ ಹಾಕ್ತಾ ಬಂದಾಗ ನಿಮ್ಗೆ ಅದು ಪ್ರತಿ ತಿಂಗಳು ಹಾಕಬೇಕಂತಿಲ್ಲ, ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಅಂತ ಹಾಕಿದ್ರೆ ನಿಮ್ಮ ನ್ಯೂಟ್ರಿಷನ್ ಎಲ್ಲ ಸರಿ ಆಗುತ್ತೆ. ಒಂದು 2-3 ದಿನ ನಿಮಗೆ ಬೆಳಿಗ್ಗೆ ಅಥವಾ 1 ಟೈಮ್ ತಿರ್ಸಿದ್ರು ಸಾಕಾಗುತ್ತೆ. 2 ಸಮಯ ನಿಮಗೆ ಫ್ರೀ ಇದೆ ಅಂದರೆ 2 ಸಮಯದಲ್ಲೂ ಅದನ್ನು ಕ್ಲೀನಾಗಿ ಗಡಿಯಾರ ಆಕಾರವಾಗಿ ಕ್ಲೀನಾಗಿ ಮಾಡಿ ಈ ಥರ ಕಲರ್ ಬರುತ್ತೆ. ಅದು ರೆಡಿ ಆದ ನಂತರ ಈ ರೀತಿ ಕಲರ್ ಬರುತ್ತೆ. ಈ ರೀತಿ ಕಲರ್ ಬಂದ ನಂತರ ನಾವು ಭೂಮಿಗೆ ಹಾಕೋಕ್ಕೆ ಇದು ಮಾಡಬೇಕು. ಹೇಳಿದ್ರೆ ಜಾಸ್ತಿ ಹಾಕಿದ್ರು ಹಾಕ್ಬೋದು, ಏನು ತೊಂದರೆ ಇಲ್ಲ. ನಮ್ಗೆ ಎಷ್ಟು ಬಜೆಟ್ ಅಷ್ಟು ನಾವು ಕಮ್ಮಿ ಮಾಡ್ಕೊತೀವಿ. ಮತ್ತು ಗೊಬ್ಬರ ಎಲ್ಲ ಹಾಕ್ತಾ ಇರೋದ್ರಿಂದ ನಾವು ಅಂದರೆ ಘನಜೀವಾಮೃತ ಮತ್ತು ಬೇರೆ ಗೊಬ್ಬರ ಹಾಕ್ತಾ ಇರೋದ್ರಿಂದ ಇದು ನಮಗೆ 1 ಲೀಟ್ರ್ ಹಾಕಿದ್ರೆ ಸಾಕಾಗುತ್ತೆ. ಅಂದರೆ ನಮಗೆ ಬೇವಿನ ಅಂಶ ಇದರಲ್ಲಿ ಸಿಕ್ಕೋದ್ರಿಂದ, ಅದರಲ್ಲಿ ಮತ್ತು ಸಗಣಿ ಇದ್ರ ಜೊತೆ ಇರೋದ್ರಿಂದ ಸಾರಜನಕ, ನೈಟ್ರೋಜನ್ ಕಮ್ಮಿ ಆಗಿ ಗಿಡ ಹಳದಿ ಆಗೋದು ಇದರಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಇದು ರೆಡಿ ಆದಮೇಲೆ ನಾವು ಇದನ್ನು ಅಡಿಕೆ ಗಿಡಕ್ಕೆ 1 ಲೀಟ್ರ್ ಲೆಕ್ಕ ಹಾಕಿದ್ರೆ ಸಾಕಾಗುತ್ತೆ. ತೆಂಗಿನ ಗಿಡಕ್ಕಾದರೆ 2 ಲೀಟ್ರ್ ಹಾಕಬೇಕಾಗುತ್ತೆ. ಇದರಿಂದ ಸ್ವಲ್ಪ ನಮಗೆ ರೋಗ ಕಂಟ್ರೋಲ್ ಮಾಡೋಕ್ಕೆ, ನಮ್ಮದು ಈ ಸತಿ ರೋಗ ಬಂದಿತ್ತು ತೆಂಗುಗೆ, ನಾನು ಈ ಮೆಥಡನ್ನೇ ಈ ಸತಿ ಬಳಸ್ತಾ ಇದ್ದೀನಿ. ಜಾಸ್ತಿಯಾಗಿ 2-2 kg 3-3 kg ಹಾಕ್ಬೋದು. ಆದರೆ ನಾವೆಲ್ಲ ಕೃಷಿ ಮಾಡುವುದು, ಆದರೆ ನೈಸರ್ಗಿಕ ಕೃಷಿಯಲ್ಲಿ ಜಾಸ್ತಿ ಖರ್ಚು ಮಾಡಬಾರ್ದು, ಕಮ್ಮಿ ಖರ್ಚಲ್ಲಿ ಮಾಡಬೇಕು ಅಂತ ಮಾಡ್ತಾ ಇರೋದ್ರಿಂದ ನಾವು ಇದು ಮಾಡ್ತಾರೆ. ಆದರೆ ನಮ್ಮ ಪುರಾತನ ಸಾಂಪ್ರದಾಯಿಕ ಕೃಷಿಯಲ್ಲಿ ಬೇವಿನ ಹಿಂಡಿಗಳನ್ನು ಜಾಸ್ತಿ ಬಳಸ್ತಾಯಿದ್ರು. ಆದರೆ ನಾವು ಬಳಸೋದಿಲ್ಲ ಇವಾಗ ನೈಸರ್ಗಿಕ ಕೃಷಿಗಳಲ್ಲಿ. ಮತ್ತು ನಮಗೆ ಲಾಭ ಕಮ್ಮಿ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ನಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂಥೇಳಿ ನಾವು ಆದಷ್ಟು ಎಷ್ಟು ಚೀಪ್ ಆಗುತ್ತೆ ಅಷ್ಟು, ಇದೇನು ಯಾರು ಬೇರೆಯವರು ಹೇಳಿದ್ದಲ್ಲ, ಇದು ನಾನೇ ಮಾಡ್ಕೊಂಡಿರೋದು. ನಾನು ಈ ಒಂದು ಮೆಥಡನ್ನು ತರಕಾರಿಗೆಲ್ಲ ಬೆಳೆದು ಹಾಕ್ಕೊಂಡಿದ್ದೀನಿ. ತರಕಾರಿಯಲ್ಲಿ ನನಗೆ ತುಂಬ ರಿಸಲ್ಟ್ಸ್ ಬಂದಿದೆ. ತೊಂಡೆಗಂತೂ ಇದನ್ನು ನೀವು ತೊಂಡೆಗೆ ಇದ್ರ ಜೊತೆಗೆ ಸ್ವಲ್ಪ ನೆಲಗಡ್ಲೆ ಹಿಂಡಿ ಮಿಕ್ಸ್ ಮಾಡಿ ಹಾಕಿದ್ರೆ ತೊಂಡೆಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇಳುವರಿನೂ ಒಳ್ಳೆ ಬರುತ್ತೆ. ಇದ್ರ ಜೊತೆಗೆ ಬೇವಿನ ಹಿಂಡಿನ ಮಿಕ್ಸ್ ಮಾಡಿ ಹಾಕ್ಬೋದು. ಅದು ಒಂದು ಡ್ರಮ್ಮಲ್ಲಿ ನೀವು ತೊಂಡೆ ಎಷ್ಟಿದೆ ನೋಡಿಕೊಂಡು
ಅಷ್ಟು ಇದು ಮಾಡ್ಕೊಳ್ಬೋದು. ಅದಕ್ಕೆ ನಿಮ್ಗೆ 1 kg 8 kg ಇದು ಬೇವಿನ ಹಿಂಡಿನ ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಇದಕ್ಕೆ ಮಾತ್ರ ನಿಮಗೆ ಬೇವಿನ ಹಿಂಡಿ ಮಾತ್ರ ಸಾಕಾಗುತ್ತೆ. ನೆಲಗಡಲೆ ಹಿಂಡಿ ಇನ್ನೂ ಕಾಸ್ಟ್ಲಿ, 55 ರೂಪಾಯಿ 60 ರೂಪಾಯಿ ಇದೆ. ಬೇವಿನ ಹಿಂಡಿ ಒಂದು ಹಾಕಿದ್ರೆ ನಮಗೆ ಗಿಡ ಹಳದಿಯಾಗಿ ಅವಕ್ಕೆ ಸ್ಟಾರ್ಟಿಂಗಲ್ಲಿ ಪೌಷ್ಟಿಕಾಂಶಗಳು ಕಮ್ಮಿ ಆದಾಗ ಗಿಡಗಳು ಸ್ವಲ್ಪ ವೀಕ್ ಆಗ್ತವೆ. ಆ ವೀಕ್ ಆದಾಗ ಹಂತ ಹಂತವಾಗಿ ಸರಿ ಆಗ್ತವೆ ಅನ್ನೋದು ನೈಸರ್ಗಿಕ ಕೃಷಿಕರ ಅನುಭವ, ಹಾಗೂ ಇದರಲ್ಲಿ ದೊಡ್ಡ ಸಕ್ಸಸ್ ಆದವರು ಎಲ್ಲರೂ ಹೇಳ್ತಾರೆ. ಆದರೆ ನಮಗೆ ಒಂದು ಸ್ವಲ್ಪ ಭಯ ಇರುತ್ತಲ್ಲ, ಅಂಥವರು ನಾವು ಈ ಥರ ನೈಸರ್ಗಿಕ ಕೃಷಿ ಮಾಡುವಂಥವರು ನಾವು ಇದನ್ನು ಬಳಸ್ಕೊಳ್ಬೋದು. ಗೋಕೃಪಾಮೃತ ಜೀವಾಮೃತದ ಜೊತೆಗೆ ಮತ್ತು ಮುಚ್ಚಿಗೆ ಮಾಡೋದ್ರ ಜೊತೆಗೆ ಮುಚ್ಚಿಗೆನ ನಾವು ಮಾಡುವಾಗಲೂ ಅಷ್ಟೇ ಗೊಬ್ಬರ ಥರ ಹಾಕಿ ಗೊಬ್ಬರದಿಂದನೂ ಮುಚ್ಚಿಗೆ ಮಾಡ್ಬೋದು, ಅಥವಾ ಒಣದ ಎಲೆಯಿಂದ ಮುಚ್ಚಿಗೆ ಮಾಡ್ಬೋದು, ಹಸಿ ಗೊಬ್ಬರದ ಗಿಡದಿಂದ ಮುಚ್ಚಿಗೆ ಮಾಡ್ಬೋದು. ಈ ಥರ ನಾವು ಮುಚ್ಚಿಗೆ ಅಂತೂ ಕಂಪಲ್ಸರಿ ನೈಸರ್ಗಿಕ ಕೃಷಿಯಲ್ಲಿ ಇರಬೇಕು, ಸಾವಯವ ಕೃಷಿಯಲ್ಲೂ ಇರಲೇಬೇಕು. ಕೆಮಿಕಲ್ ಫಾರ್ಮಿಂಗಲ್ಲಿ ಇದು ಬೇಡ ಅಂತ ಹೇಳ್ತಾರೆ, ಆದರೆ ಆವಾಗ ಸ್ವಲ್ಪ ಬೇರೆ ಸಮಸ್ಯೆಗಳು ಬರ್ತವೆ ಅದರಲ್ಲಿ. ಆದರೆ ನಾವು ಇದನ್ನು ಈ ರೀತಿ ಬಳಸ್ಕೊಂಡಾಗ ನಮಗೆ ಕಾಸ್ಟ್ ಇದೆಯಲ್ಲ, ರೇಟ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದಷ್ಟೇ ಉದ್ದೇಶ ಅಷ್ಟೇ. ಜಾಸ್ತಿ ನಿಮಗೆ ಬೇವಿನ ಹಿಂಡಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಎಲ್ಲರೂ ಸಿಕ್ತು ಅಂದರೆ ಬೇವಿನ ಹಿಂಡಿಯಲ್ಲಿ ಜಾಸ್ತಿ ತಂದು 1 ಅಥವಾ 2 kg ಹಾಕಿದ್ರೂ ನಿಮ್ಗೆ ಅಷ್ಟೇ ಒಳ್ಳೆ ರಿಸಲ್ಟ್ ಬರುತ್ತೆ. ಗೊಬ್ಬರದ ಜೊತೆಗೆ ಅದನ್ನು ಹಾಕ್ಬೋದು ನೀವು. ಮತ್ತು ಗಿಡ ನಾಟಿ ಮಾಡುವಾಗ ಅಂದರೆ ಬೇರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಮತ್ತು ಬೇರೆಯವರು ಬೇವಿನ ಹಿಂಡಿನ ನಾಟಿ ಮಾಡುವಾಗಲೂ ಹಾಕ್ತಾರೆ. 1 kg 2 kg ಹಾಕಿ ನಾಟಿ ಮಾಡುವಂಥವರು ಇದ್ದಾರೆ. ಅದರಿಂದ ಏನಂದರೆ ಬೇರಿಗೆ ಯಾವುದೇ ರೀತಿ ರೋಗಗಳು ಬರೋದೇ ಇರೋ ಥರ ಕಾಪಾಡುತ್ತೆ. ನಾವು ಇದನ್ನು ಯಾವುದಂದರೆ ಸಾವಯವ ಪದ್ಧತಿನ ಬಳಸ್ಕೊಂಡಾಗ, ಬೇವಿನ ಹಿಂಡಿ ಬೆಳೆಸ್ಕೊಂಡಾಗ ಬೇರಿನಿಂದ ಬರುವಂಥ ಬೇರಿನ ಹುಳಗಳಿರ್ಬೋದು, ಮತ್ತು ತೆಂಗಿನ ಮರಕ್ಕೆ ಮತ್ತು ಅಡಿಕೆ ಗಿಡಕ್ಕೆ ಪ್ರಾಬ್ಲಮ್ ಆಗುವಂಥ ಹುಳಗಳು ತುಂಬ ಕಮ್ಮಿ ಆಗ್ಬೋದು. ಮತ್ತು ಆ ರೋಗಗಳು ತುಂಬ ಮಣ್ಣಿನಿಂದ ಬರುವಂಥ ರೋಗಗಳನ್ನು ಅದು ಕಂಟ್ರೋಲ್ ಮಾಡುತ್ತೆ. ಯಾಕೆಂದರೆ ಅದು ಕೈ ಅಂಶ ಇರೋದರಿಂದ ಅದರಲ್ಲಿ ಕಂಟ್ರೋಲ್, ಮತ್ತು ನೈಟ್ರೋಜನ್ನು ನಿಮಗೆ ನೈಟ್ರೋಜನ್ ಅಂಶನೂ ಇರೋದರಿಂದ ಅದು ಗಿಡಗಳಿಗೆ ಹೆಲ್ಪ್ ಆಗುತ್ತೆ. ಇದು ಈಸಿ ಮೆಥಡ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ವಿಷಯದ ಜೊತೆಗೆ ಮೀಟ್ ಆಗ್ತಾನೆ ಇರೋಣ. ಮತ್ತು ಬೇರೆ ಬೇರೆ ಕೃಷಿ ಮತ್ತು ಸಂಸ್ಕೃತಿ ಇವೆರಡನ್ನು ನಾವು ಜೊತೆಗೆ ತಗೊಂಡು ಹೋಗಬೇಕು. ನಮ್ಮ ಕೃಷಿಯಿಂದನೇ ಸಂಸ್ಕೃತಿ ಆಗಿದ್ದೇ ಹೊರತು ಸಂಸ್ಕೃತಿಯಿಂದ ಕೃಷಿ ಹುಟ್ಟಿದ್ದಲ್ಲ. ಸಂಸ್ಕೃತಿ ಮೊದಲು ಬಂದು ಕೃಷಿ ಹುಟ್ಟಿರೋದಲ್ಲ. ಅದಕ್ಕಾಗಿ ಕೃಷಿ ಸಂಸ್ಕೃತಿ ಚಾನಲ್ನ ನೀವೆಲ್ಲರೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ಹೊಸ ಹೊಸ ವಿಷಯಗಳು ಮಾಡಲಿಕ್ಕೆ ನನಗೊಂದು ಹುಮ್ಮಸ್ಸು ಬರುತ್ತೆ. ನಮ್ಮ ರೈತರ ಜೊತೆಗೆ ನಾವು ಇದನ್ನು ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.